ರೀತಿ ಆ ಮಂತ್ರಾದಿಗಳಿಗೆ ಅದೇ ಪಾಸನ ಮೂರ್ತಿ ಆ ಗುರು ಲಾಲ್ತಿ ಸರ್ವ ಸತ್ಯ ಇತ್ತು ಎಂಕಲ ಆಟಿತ ವ್ಯವಸ್ಥೆ ಆಟಿತ ಕಲಂಜನ ಕಾರ್ಯನು ನಡ್ಕೊಂತುಲ್ಲ ಕಿರಿಯಾಗ್ಲು ಮಲ್ತೋದು ಗೊತ್ತೈತೆ ಅವೇ ರೀತಿ ಕಿರಿಯಾಗ್ಲು ಮಲ್ಪುವ ಮಲ್ತನಾಡಿಗೆ ತಾಲಾ ದೋಸೆ ಇದ್ದಂತೆ ಕಾಪುಲಕ್ಕೆ ಇತ್ತು ಅನ್ನಪ್ಪಿದೆ ಇಲ್ಲ ಮಂತ್ರಾದಿಗಳಿಗೆ ಪಾಸನ ಗೊತ್ತಿಲ್ಲ ಗುರಿಯಾಗ್ಲು ನಡಪಾತು ಗುರು ಅನಂತ ಆಟಿಟಿ ಕಲಂಜದ ಈಶ್ವರಿ ಗುಳಿಗೆನ ಅಂಶ ಭೂತೋಳು ಅಂತ ಈ ಆಟೆ ತಿಂಗೊಟ್ಟು ಭೂತೋಳು ಅಂತ ಗಟ್ಟ ಹೋಗೋಣ ಆ ಗಟ್ಟ ಹೋಗೋಣ ಪುರ್ತಕ್ಕೂ ಈಗ ಊರುಟ ಆರಾಧನೆ ಗುಳಿಗೆ ಉಂಟು ಅಂಟ ಭೂತೋಳು ಉಳಿದ್ಯೋ ಅಂಚಕ್ಕೆ ಆಟಿಟ್ಟು ಓಳು ಆರಾಧನೆ ಇದ್ದೇನೆ ಕಳೆಂಜೆ ಬಿದ್ದಾಡ್ದು ಈ ಕಳೆಂಜೆ ಬಿದ್ದಾಡ್ದು ಇಲ್ಲಡೆ ಪ್ರತಿ ಇಲ್ಲಡೆ ಹೋಗುಂಡು ಪೋಣಗ ಚೇವುತ ಕಂಡೆ ಒಂದು ಭಾರತ ದಂಡು ಕಣಿಲೆ ಪೂರ ಕೊರಡೈಕಿ ಅಂಡೆ ಪ್ರತಿ ಇಲ್ಲಡೆ ಪೋಪುಣ ಇಲ್ಲಡೆ ಪೋತು ಇತ್ತ ಸುರುತ ದಿನ ತಾನಿ ಎಂಕಲ ಸುರು ಸನ್ಯಾಸ ದೇವಸ್ಥಾನ ಹೋಪುಣ ಸನ್ಯಾಸ ದೇವಸ್ಥಾನ ಹೋತು ಬೂಡು ಹೋಪುಣ ಬೂಡು ಪೋತು ಆತು ಬುಕ್ಕ ಪ್ರತಿ ಇಲ್ಲಡೆ ಪೋಪುಣ ಎಂಕಲ ಹಿರಿಯ ಆಕಲು ಮಾಡ್ತೊಂದು ಇತ್ತೀರಿ ಅವೇ ರೀತಿ ಎಂಕಲ್ಲ ಮಾಡ್ಪುಣ ಈ ಜೋಕ್ಲು ಮಲ್ಪೆರ್ನ ಎಂಕಲ ಮನಸ್ಸುಂಟು ಅಂತ ಮಲ್ತಿದ್ದ ಆಗ್ಲ ಚಾನ್ಸ್ ಎಂಕಲ ಜೀವನ ಪುಣಾತ್ ಬರ್ತು ಎಂಕಲ ಮಾಡ್ತಂದು ಹೋಗು ಆ ಬರ್ತತ್ತು ಕಳೆಂಜ ನೆಲ್ತಿದ್ದು ಪಿರಾರ್ಥ ಪೋಯ್ಬಿಟ್ಟಿಗೆ ಒಂಜಿ ದೀಪ ಬರ್ತದಂತು ಮೂಡ ಬಾಕಿಟ್ಟು ಒಂಜಿ ಬಸ್ ಬಂದಿರು ಬರ್ತದ್ದು ಮೂಡ ಬಾಕಿಟ್ಟು ಮೈಪುಡು ಮೈತತ್ತು ಪೋಯಿಡ್ದುಕೋ ಮೈತು ಗೂಡಂತ ಬುಕ್ಕ 3 ದಸ ಅಂತಾನೆ 7 ತಪ್ಪ ಹತ್ತಾರಿ ಉಪ್ಪು ತಪ್ಪಯ್ಯ ಮುಂಚಿತ ತೊಟ್ಟು ಮಜ್ಜಿ ಮಂಜಲ್ ಬಾರು ತಾರಾಯಿ ಮೇಲೆ ರೀತಿ ಕರ್ಕ್ ದೂರಕ್ಕೆ ಕತೆ ಕರ್ಕ್ ಅಂತ ಕೊರೋಡಿ ಕಡೆ ಪಿದಾರ್ಥ ವಹಿಸಿದಕ್ಕ ಆಟಿ ಮುಗಿಲಿರ್ತು ಬುಕ್ಕ ಲಾಸ್ಟ್ ದಿನ ಆಟಿ ಸಂಕ್ರಾಂತಿಗೆ ಸಂಕ್ರಾಂತಿ ಅನ್ನಿ ಪುನಃ ಉಂಡು ಅದು ಸಂಕ್ರಾಂತಿ ಅನ್ನಿ ಮುಗಿಯ ಸಂಕ್ರಾಂತಿ ಅನ್ನಿ ಮುಗಿಯರ್ಲೇ ಉಂಟು ಚಾನ್ಸ್ ಉಂಟು ಅಂಟ ಮುಗಿತಾತು ಆಯ್ಕೆ ಕುಲ್ಪಾತು ಆಯ್ಕೆ ತಿಂಜಾರ ಪುರ ಕೊರುಡು 3 ಜನ ಸಾಧ್ಯತೆ ಕುರ್ದಿ ಪುರ ಮಾಡ್ತದ್ದು ಒಂದು ದಿಸ್ಸಿ ದೆಪ್ಪನ ಉಂಟು ಆ ದಿಸ್ಸಿ ದೆಪ್ಪನ ಕ್ರಮನು ಎಂಕ ಲಾಸ್ಟ್ ದಿನ ತಾನೇ ಮಾಡ್ಪುಣ ಅದು ಅಡೆ ಮುಗ್ತಾರೆ.
ನಾನು ಡಾಕ್ಟರ್ ಹರಪ್ರಸಾದ ತುದಿಯಡ್ಕ ಅಂತ. ಇಲ್ಲಿ ಸುಳ್ಯದಲ್ಲಿ ಒಂದು ತುದಿಯಡ್ಕ ಮನೆತನ ಅಂತ ಹೇಳುವಂಥದ್ದು ಅದು ಪೂರ್ವದಿಂದ ನಡೆದು ಬಂದಂಥ ಒಂದು ಸಂಪ್ರದಾಯ. ಇದೇ ಜಾಗದಲ್ಲಿ ಹಿಂದೆ ಇಲ್ಲಿಯ ಆಳುವಂತಹ ರಾಜರ ಅರಮನೆ ಇತ್ತು ಅಂತ ಹೇಳುವಂಥದ್ದು ಲೆಕ್ಕ. ಈ ಅರಮನೆ 3 ಸುತ್ತಿನಲ್ಲಿ ಇತ್ತು. 4ನೇ ಸುತ್ತಿನಲ್ಲಿರುವಂಥದ್ದೇ ಈಗ ಚಾವಡಿ. ಆ ಚಾವಡಿಗೆ ಮಹಿಳೆಯರಿಗೆಲ್ಲ ಪ್ರವೇಶ ಇಲ್ಲ. ಅದರಲ್ಲಿ ದೈವ ಉಂಟಲ್ಲಿ, ಒಂದು ಬದಿಯಲ್ಲಿ ದೈವ ಇರ್ತದೆ. ಆ ದೈವವನ್ನು ಮುಂದಿಟ್ಟುಕೊಂಡು ಎಲ್ಲ ವ್ಯವಹಾರಗಳನ್ನು ಮಾಡುವಂಥದ್ದು ಕ್ರಮ. ದೈವಗಳು ಬಂದರೆ ಎದುರು ವಾಲಸರಿ ಗದ್ದೆ ಇದೆ. ಆ ಗದ್ದೆಯಲ್ಲಿ ಜಾತ್ರೆಯ ಸಮಯದಲ್ಲಿ ಒಂದು ದಿವಸ ಜಾತ್ರೆ ಇದೆ. ಇಲ್ಲಿಗೆ ದೈವಗಳೆಲ್ಲ ಬರ್ತದೆ. ಅದೊಂದು ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ. ಇಂತಹ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಸ್ಥಾನ ಏನು ಅಂತ ಹೇಳಿದರೆ, ನಾವು ರಾಜರ ಕಾಲದಲ್ಲಿ ರಾಜರಿಗೆ ಒಂದು ಮಂತ್ರಿಯ ಸ್ಥಾನದಲ್ಲಿ ಇದ್ದವರು. ಅದೇ ರೀತಿ ಆ ಸಂದರ್ಭದಲ್ಲಿ ಈ ಎಲ್ಲ ದೇವರುಗಳನ್ನು ನೋಡಿಕೊಳ್ಳಿಕ್ಕೆ ನಮ್ಮ ಮನೆತನದವರಿಗೆ ಒಪ್ಪಿಸಿಬಿಟ್ಟಿದ್ರು. ಹಾಗಾಗಿ ಆ ಕಾಲದಿಂದ ಇವತ್ತಿನವರೆಗೂ ಕೂಡ ಮನೆತನದಲ್ಲಿ ಹಂತ ಹಂತವಾಗಿ ಆನುವಂಶಿಕ ಅಂದರೆ ಅಪ್ಪನಿಂದ ಮಗನಿಗೆ, ಹಾಗೆ ಅಜ್ಜನ ಮಗನಿಗೆ, ತಂದೆಯಿಂದ ಮಗನಿಗೆ, ಹಾಗೆ ಬಂದಂಥ ಒಂದು ಪರಂಪರೆ. ಆ ಪರಂಪರೆಯಲ್ಲಿ ಈಗ ನನಗೆ ಗೊತ್ತಿದ್ದ ಹಾಗೆ ನನ್ನ ಅಜ್ಜ ಇದ್ದರು, ಅಜ್ಜನ ಅಪ್ಪ ಇದ್ದರು, ಅದು ಎಲ್ಲ ಗೊತ್ತಿದೆ ನಮಗೆ. ಆನಂತರ ನನ್ನ ತಂದೆಯವರಿದ್ದರು. ಈಗ ನಾನು ಪ್ರಸಕ್ತ ಇಲ್ಲಿ 2006ರಿಂದ ಇದನ್ನೆಲ್ಲ ಆನುವಂಶಿಕ ಆಡಳಿತ ಮುಖ್ಯಸ್ಥರನ್ನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಸ್ಥಾನದಲ್ಲಿ ಕೂಡ ಒಂದು ಮುಖ್ಯಸ್ಥನ ಸ್ಥಾನ ಅಂತ ಲೆಕ್ಕ. ನಮಗೆ ಎದುರು ಗದ್ದೆ ಇದೆ, ವಾಲಸರಿ ಮಜಲು ನಮ್ಮ ಹೆಸರಿನಲ್ಲೇ ಇದೆ. ಅದು ಹಿಂದಿನಿಂದ ಬಂದಂಥದ್ದು. ಅದನ್ನೆಲ್ಲ ನಾವು ಹಾಗೆ ಪಾವಿತ್ರ್ಯತೆಯಲ್ಲಿ ಉಪಯೋಗಿಸ್ತಾ ಬಂದಿದ್ದೇವೆ. ಚೆನ್ನಕೇಶವ ದೇವಸ್ಥಾನ ಕೂಡ ಹಾಗೆ. ಚೆನ್ನಕೇಶವ ದೇವಸ್ಥಾನಕ್ಕೆ ಇದು ನೇರ ಸ್ವಲ್ಪ ಸಂಬಂಧ ಇದ್ದಂಥದ್ದು. ಹಾಗಾಗಿ ದೇವಸ್ಥಾನದ ಮತ್ತೆ ಇಲ್ಲಿದ್ದು ನಮ್ಮದು ಹೆರಿಡಿಟ್ರಿ, ಇದಕ್ಕೆ ಯಾವ ಕಾನೂನು ಕೂಡ ಅನ್ವಯ ಆಗುವುದಿಲ್ಲ. ಹಾಗಾಗಿ ಹೇಗೆ ಅದು ಅಪ್ಪನಿಂದ ಮಗನಿಗೆ ಬಂತು, ಅದು ರೀತಿ ಇವತ್ತು ನನ್ನ ಇಲ್ಲಿವರೆಗೆ ಈಗ ಬರ್ತಾ ಉಂಟು ಪ್ರಚಲಿತ. ನಾನು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಹಾಗೆ ಇದು ನನ್ನ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರುವ ಸ್ಥಾನ. ನಮ್ಮಲ್ಲಿ ಇಲ್ಲಿ ಸಂಪ್ರದಾಯ ಹೇಗೆ ಅಂತ ಹೇಳಿದರೆ, ಆಟಿ ತಿಂಗಳಿನಲ್ಲಿ ಯಾವುದೇ ಬೇರೆ ಕಾರ್ಯಕ್ರಮ ಇರುವುದಿಲ್ಲ. ಆಟಿ ತಿಂಗಳಂದರೆ ಅದು ಒಂದು ಸ್ವಲ್ಪ ಎಲ್ಲ ಬೇಸಾಯ ಎಲ್ಲ ಮುಗಿದು, ಗದ್ದೆ ಬೇಸಾಯ ಎದುರು ಗದ್ದೆ ಉಂಟು, ನೀವು ಅದರದ್ದು ಬೇಕಾದರೆ ತಗೊಳ್ಬೋದು. ಗದ್ದೆ ಬೇಸಾಯ ಎಲ್ಲ ಮುಗಿದು ನಂತರ ಈ ಒಂದು ಆಟಿ ತಿಂಗಳಿನಲ್ಲಿ ಇಲ್ಲಿಯ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಇದೊಂದು ಆಟಿ ಕಳಂಜ ಅಂತ ಹೇಳುವಂಥದ್ದು. ಈ ಆಟಿ ಕಳಂಜ ಅದು ಊರಿನ ಒಂದು ಮಾರಿಯನ್ನು ತೆಗಿತದೆ ಅಂತ ಹೇಳುವ ಒಂದು ಕಲ್ಪನೆ. ಬಹಳ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಂತಹ ಒಂದು ಪದ್ಧತಿ. ಆ ಪದ್ಧತಿಯಲ್ಲಿ ಈಗಲೂ ಕೂಡ ಅದು ಈಗ ಯಥಾವತ್ತಾಗಿ ನಡೀತಾ ಇದೆ. ಅದೇ ಇಲ್ಲಿ ಈಗ ಇದೊಂದು ಧರ್ಮ ಚಾವಡಿ ಅಂತ ಲೆಕ್ಕ. ಆ ಚಾವಡಿಯಲ್ಲಿ ಹೊಸ ಜಾತ್ರೆಯ ದಿವಸ ಈ ಚಾಪೆಯನ್ನು ಹಾಕಿ ಅದರ ಮೇಲೆ ಕುಳಿತುಕೊಂಡು ಯಾವುದೇ ಒಂದು ಏನಾದರೂ ವಿಷಯಗಳು ಇದ್ದರೆ ಅಥವಾ ನ್ಯಾಯ ತೀರ್ಮಾನದ ವಿಷಯ ಇದ್ದರೆ ಅದನ್ನೆಲ್ಲ ಕುಳಿತು ಮಾತಾಡುವಂಥದ್ದು ಕ್ರಮ. ಅದಕ್ಕೆ ಪೂರ್ವಭಾವಿಯಾಗಿ ಇವರು ಆಟಿ ಕಳಂಜವನ್ನು ಯಾರು ಇಲ್ಲಿಗೆ ತರ್ತಾರೋ ಅವರು ಅದಕ್ಕೆ ಸಂಬಂಧಪಟ್ಟಂತಹ ಹೊಸ ಚಾಪೆಯನ್ನು ಹೊಲಿದು ಕೊಡಬೇಕು ಅಂತ ಹೇಳುವಂಥದ್ದು ಪೂರ್ವ ಸಂಪ್ರದಾಯ. ಅದೇ ರೀತಿ ಹಾಗೆ ಅವರು ಇವತ್ತು ಆ ಚಾಪೆಯನ್ನು ತಂದು ಒಪ್ಪಿಸಿದ್ದಾರೆ. ಈಗ ಒಂದು ಸಾಂಪ್ರದಾಯಿಕವಾಗಿ ಆದರೂ ಅಥವಾ ಒಂದು ಒಂದು ನಿಮಿತ್ತ ಮಾತ್ರ ಆದರೂ ಅದನ್ನು ಕೊಡ್ತಾ ಹೋಗ್ತಾರೆ. ಅದನ್ನು ನಾವು ಇಲ್ಲಿ ಆ ಜಾತ್ರಾ ಸಂದರ್ಭದಲ್ಲಿ ಯಥಾವತ್ತಾಗಿ ಉಪಯೋಗಿಸ್ತಾ ಇದ್ದೇವೆ. ಅದೇ ಪ್ರಕಾರ ಈ ದಿನ ಆಟಿಯ ಒಂದು ಒಳ್ಳೆಯ ದಿವಸ ಅವರು ನೋಡ್ತಾರೆ. ಅವರೇ ನೋಡುವಂತಹದ್ದು ಕಾರ್ಯಕ್ರಮ. ನಾವೇನು ಹೇಳಲಿಕ್ಕಿಲ್ಲ ಇಂಥ ದಿವಸ ಬನ್ನಿ ಅಂತ. ಅವರೇ ಒಂದು ದಿನ ನಿಶ್ಚಯವನ್ನು ಮಾಡಿ ಮೊದಲನೇ ದಿವಸ ನಮ್ಮಲ್ಲಿಗೆ ಬಂದು ಇಂಥ ದಿವಸ ನಾವು ಬರ್ತೇವೆ, ನಿಮ್ಮ ಒಂದು ಅನುಗ್ರಹ ಬೇಕು ಅಂತ ಹೇಳುವಾಗ ನಾವು ಅದಕ್ಕೆ ಪೂರ್ವಭಾವಿಯಾಗಿ ಇಲ್ಲಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಕ್ಲಪ್ತ ಸಮಯಕ್ಕೆ ಸರಿಯಾಗಿ ಇಲ್ಲಿ ಬಂದು ನಿಲ್ಲುವಂಥದ್ದು ಈಗ ಈ ಹೊತ್ತಿನಲ್ಲಿ ಇಲ್ಲಿ ನಿಂತಿದ್ದೇವೆ. ಇದು ಒಂದು ಆಟಿಯ ಇಡೀ ತಿಂಗಳು ಮನೆಗೆ ಪ್ರತಿಯೊಂದು ಮನೆಗೆ ಹೋಗಿ ಅಲ್ಲಿ ಪಾಡ್ದನವನ್ನು ಇತ್ಯಾದಿಗಳನ್ನು ಹೇಳಿ ಆ ಆಟಿ ಕಳಂಜವನ್ನು ಒಂದು ನರ್ತನ ಮೂಲಕ ಅದನ್ನು ಆರಾಧಿಸಿ ನಂತರ ಆ ಒಂದು ಮನೆ ಅಥವಾ ಒಂದು ಜಾಗದ ಮಾರಿಯನ್ನು ಕಳೆಯುವುದು ಅಂತ ಲೆಕ್ಕ. ಆಟಿ ಕಳಂಜ ಒಟ್ಟಿಗೆ ತಗೊಂಡು ಹೋಗ್ತದೆ ಅಂತ ಹೇಳುವ ಲೆಕ್ಕದಲ್ಲಿ ಅವರಿಗೆ ನಮ್ಮ ಮನೆಯಲ್ಲಿ ಏನೆಲ್ಲ ಉಂಟು, ಬರೀ ಹಣ ಮಾತ್ರ ಅಲ್ಲ, ಏನು ದ್ರವ್ಯಗಳುಂಟು, ಅದು ಅಕ್ಕಿ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಅಥವಾ ಏನಿಲ್ಲ ಇದ್ರೂ ನಾವು ಒಂದು ದಿನನಿತ್ಯ ಉಪಯೋಗಿಸುವಂತಹ ಹುಣಸೆ ಹುಳಿ, ಉಪ್ಪು ಇತ್ಯಾದಿಗಳು, ಮೆಣಸು ಇತ್ಯಾದಿಗಳನ್ನು, ಅಂದರೆ ಒಂದು ಕಾಲದಲ್ಲಿ ಮೆಣಸು ಎಲ್ಲ ನಾವು ನಮಗೆ ಬೇಕಾದಷ್ಟನ್ನು ನಾವೇ ಮಾಡ್ತಿದ್ದೆವು, ಅಂಗಡಿಯಿಂದ ತಗೊಳ್ಳುವ ಕ್ರಮ ಇರ್ತಿರ್ಲಿಲ್ಲ. ಹಾಗೆ ನಮ್ಮಲ್ಲಿ ಇದ್ದದ್ದನ್ನು ಅವರಿಗೆ ನಾವು ಕೊಡುವಂತಹ ಒಂದು ಪದ್ಧತಿ ಇತ್ತು. ಅದು ಇಷ್ಟೇ ಅಂತ ಹೇಳಿಲ್ಲ, ನಮಗೆ ಎಷ್ಟು ಅನುಕೂಲ ಆಗ್ತದೆ ಅಷ್ಟನ್ನು ಅವರಿಗೆ ಕೊಡುವಂಥದ್ದು. ಅವರು ಆಗ ದ್ರವ್ಯ ಕೊಡುವ ಇದಿಲ್ಲ, ದುಡ್ಡನ್ನು ಅತಿ ಕಡಿಮೆ, ಕೆಲವು ಕಡೆಯಲ್ಲಿ ಇಲ್ವೇ ಇಲ್ಲ, ದುಡ್ಡೇ ಕೊಡುವುದಿಲ್ಲ.
ದುಡ್ಡಿನ ಬದಲು ಭತ್ತ, ಇಷ್ಟು ಭತ್ತ ಅಂತ ಹೇಳುವಂಥದ್ದನ್ನು ಕೊಡ್ತಾ ಹೋಗ್ತಾ ಇರುವಂಥದ್ದು. ಅದು ಈಗ ಬಂದು ಈಗ ಈ ಹಂತಕ್ಕೆ ಬಂದು ನಿಂತಿದೆ. ಆದರೂ ಕೂಡ ಅವರು ನಡೆಸಿಕೊಂಡು ಹೋಗ್ತಾರೆ ಅಂತ ಹೇಳುವಂಥದ್ದು ವಿಶೇಷ. ನಾವು ಅದಕ್ಕೆ ಪೂರಕವಾಗಿ ಇಲ್ಲಿ ಬರ್ತೇವೆ ಅಂತ ಹೇಳುವಂಥದ್ದು ಮತ್ತು ವಿಶೇಷ. ಇಲ್ಲದಿದ್ದರೆ ನಮ್ಮ ಈ ಕೆಲಸದ ಒತ್ತಡದಲ್ಲಿ ಯಾರು ಕೂಡ ನೀನು ಅಲ್ಲಿ ಕುಣಿದು ಹೋಗು ಅಂತ ಹೇಳುವಂಥ ಜಾಯಮ ಇರ್ತಿತ್ತು. ಆದರೆ ನಾವು ನಮ್ಮ ಇದನ್ನು ಎಷ್ಟೇ ಒಂದು ಒತ್ತಡ ಇದ್ದರೂ ಅದನ್ನು ಬಿಟ್ಟು ಇಲ್ಲಿ ಬಂದು ಆ ಒಂದು ಪೂರ್ವ ಸಂಪ್ರದಾಯವನ್ನು ಇದವಿತ್ತಂ ನಡೆಸಿಕೊಂಡು ಹೋಗಿ ಊರಿನವರಿಗೆ ಕ್ಷೇಮ ಆಗಲಿ ಅಂತ ಈ ಭಗವತಿ ಸನ್ನಿಧಾನದಲ್ಲಿ ನಾವು ಮುಖ್ಯವಾಗಿ ಮಾಡುವಂಥ ಪ್ರಾರ್ಥನೆ.
ಮೂರಾಯ್ತು ನೆಲಕ್ಕೆ ಇಡ್ಲಿ ನೀನೇನು ತುಂಬುದಿಡ್ಲಿ അതിന് സുത്തം വൈപ്പിളേ സുത്തം വൈപ്പിളേ നീര് സുത്തം വൈപ്പിളേ കൈറ്റ് അത്ത് നിനത്തെ സുത്തമായി ఏడుతో కలుపుతారు ఉప్పుతో పోయే ಮುಂಚೆ ತೊಟ್ಟು ಮಜ್ಜಿ ಮಂಜಲ್ ಕರ್ಕ್ ದಡ್ಡು ಪೂರ ಕುರುಡುಲ ಮಾಯಲಿ ಭೂತತೆ ಕೆಲಸ ಕಲ್ಯಾಣ ಕೆಲಸ ಕೆಟ್ಟ ಸವಣಪುಣ ಬೊಕ್ಕ ಬಿಸು ಗರ್ಭ ಪ್ರತಿ ಇಂಜಿ ಪೋಪ ಫೆಬ್ರವರಿ ಕೆಟ್ಟ ಸವಣಿ ಯಾರು ಬರಂಡು ಫೆಬ್ರವರಿ ಕೆಟ್ಟ ಸವಣಿ ಯಾರು ಪುಣ ಅಲ್ಲೇ ಫೆಬ್ರವರಿ ಕೆಟ್ಟ ಸವಣಿ ಯಾರು ಒಪ್ಪು ಕೆಟ್ಟ ಸವಣಿ ಇರ್ಬೋದು ಬೊಕ್ಕ ಬಿಸು ಬರ್ಬ ಆಟಿ ಬಿಸು ಬರ್ಬೋದು ಪರ್ಬ ಗೊತ್ತುಂಡೆ ಪರಕ್ಕೆ ಪೋಪು ಬೊಕ್ಕ ಭೂತ ಕಟ್ಟಬೆ ಏನೋ ಇಲ್ಲಿ ಬಲೆ ಮಂಜಲ್ ಭೂತ ಕಟ್ಟಬೆ ಭೂತ ಆಟಿತ ಅಂದಿರ್ಬೋಪೆ ಆಟಿ ಕಲ್ಜನ ಅಂದಿಟ್ಟು ಪ್ರಶಸ್ತಿ ಮೂಜಿ ಪ್ರಶಸ್ತಿ ಗೊತ್ತುಂಡೆ ಒಂಜಿ ಕುಡ್ಲಾಟ್ ಒಂಜಿ ಮುಳ್ಪ ನಮನ ಮುಳ್ಪ ಇಂಜಿ ಉಂಡತ್ತೆ ದೇವಸ್ಥಾನ ಅಲ್ಪ ಮುಕ್ಕಳ ಒಂಜಿ ಆಫೀಸ್ ಉಂಟು ಆಯ್ತು ಒಂಜಿ ಪ್ರಶಸ್ತಿ ತೆಗೊಂಡು ಬೊಕ್ಕ ಜಟ್ಟಿವಲ ಸಾಲೆಡ್ ಒಂಜಿ ಮೂಜಿ ಪ್ರಶಸ್ತಿ ತೆಗುತ್ತುಂಡು ಅಣ್ಣೆ ಆಟಿದ ಬಗ್ಗೆ ಅಣ್ಣೆ ಇದು ಅಂತ ಕೆಲಸ ಮಾತಂತುಲ್ಲ ಊರು ಇಲ್ಲೆಡು ಬಿದಾಡ್ತು ಸೀದಾ ಸಣ್ಣ ದೇವಸ್ಥಾನ ಬರ್ತದೆ ಅಲ್ಪ ಊರಿಗೂ ಸಂಬಂಧಪಟ್ಟ ದೇವರು ಸಣ್ಣ ದೇವರು ಅಂಟ ಅಂಚವು ಬಡತು ದೇವಸ್ಥಾನ ಬರ್ತದೆ ಶುರು ಆಯ್ತು ದೇವಸ್ಥಾನ ಗೆಜ್ಜೆ ಕಟ್ಟಂడి ಗೆಜ್ಜೆ ಕಟ್ಟುತ್ತೆ ರಡ್ಡು ಬೊಂಡ ದೀಡ್ತು ಕಾಣಿಗೆ ದೀಡ್ತು ಕಲ್ಯಾಣ ನೆಲ್ಪದಾತು ಅಕ್ಕಳ ಬಳ್ಳಾಕಳ ಬೂಡು ಉಂಟು ಆ ಬೂಡು ಬರ್ತದೆ ಅಲ್ಪ ರಡ್ಡು ಪಜೆ ದೀಡ್ತು ಅಲ್ಪ ಕಲ್ಯಾಣ ನೆಲ್ಪತ್ತು ಅಲ್ಪ ಆರು ಕೊರತು ದೆತೊಂಟು ಬರ್ತದೆ ಇಲ್ಲಡೆ ಬರ್ತದೆ ಇಲ್ಲಲ್ಲಿ ಬರ್ತದೆ ಕಲ್ಯಾಣ ನೆಲ್ಪದಾತು ಆರ್ನ ಕೊಟ್ಪುನ ಒಂದು ಕ್ರಮ ಉಂಟು 3 ಸಾಂತನಿ 7 ಕಳತಾರಿ ಉಪ್ಪುತ ಬಯ್ಯ ಮುಂಚೆ ತೊಟ್ಟು ಮಜ್ಜಿ ಮಂಜಾಲು ಕರ್ಕ್ ದಡ್ಡು ಮಾತ ಕೊರ ದೆತೊಂಟು ಇಲ್ಲಡೆ ಪ್ರತಿ ಇಲ್ಲಡೆ ಎಂಕಲ ಪೋಯಿ ನಡೆಗೆ ಆರು ಮಲ್ತು ನಡೆಗೆ ದಾಳ ತೊಂದರೆ ಹಿರಿಯಾಗಲು ಆ ರೀತಿ ಮಾತಾಡ್ತಾರೆ ಅವೇ ರೀತಿ ಮಾಲ್ಪುಡನೇ ಪಂಪುಣತದ ಅಕ್ಲಿ ಜೋಕುಲು ಜೋಕುಲು ಹತ್ತು ಆಟ ನಮ್ಮ ಮಾಲ್ಪುಡನೇ ಪಂಪುಣ ನಮ್ಮ ದುಂಬು ತಕ್ಲು ಮಾಲ್ತೋಂಟು ಬತ್ತನ ಆಟಿದ ಬಗ್ಗೆ ದುಂಬು ತಕ್ಲು ಮಾಲ್ತೇನೆ ನಮ್ಮ ಮಾಲ್ಪುಗೋ ನಮ್ಮ ಕೈಕಾರು ಸುಕ್ಕಲ ಕೊಡ್ಪಿರ್ದೇವಿ ಅವನ ಕ್ರಮ ಅಲ್ಲ ಊರಿಟ ಪೂಪುಣ ಕ್ರಮ ಮಾರಿದೇರಿ ಬಿಡತ್ತ ಮಾಲ್ಪುಣ ಅತ್ತ ಅಪ್ಪಕ್ಕಂದು ಆಯ್ತ ದೇವ್ರ ಗೊತ್ತಿದ್ದಂಡ ನಮ್ಮ ಮಾಲ್ಪುಣೆ ಕೆಲಸ ಮಾಲ್ಪೋಡು ಕೊಡ್ಲು ಊಟ ಮಾಲ್ಪೋಡು ಅಂತಂದ್ರೆ ನಾನು ದುಂಬುದಾಗ್ಲಿಗೆ ಎಡ್ಡೆ ಇಲ್ಲ ಊರುಗಳು ಎಡ್ಡೆ ನಮ್ಮ ಎಂಕಲ 400 ಪೋಪೋ 400 అంటే ఇది సుల్య ఉంది పురాండి 400 పోపు ఇల్లడు పోపు అది కొర్ర పోపు అండ్ లాస్ట్ దిన ಮೂಜೆ ఆయన ಗಿಚ್ಚದಾತ ಮೀ ಪಾತ್ ಆಯಕು ಪುಂಡಿ ಬಳಸೋದು ಕೋರಿತಾ ಮುಂದೆ ಮಾತ್ರ ಮೂಜನ್ನು ಸಾದಿಟ್ಟು ಕೊಡೋದು ಅಮ್ಮ ఆయన ಸರಿಟ್ಟು ಪತ್ತನೇನು ಕೊಡೋದು ಬಿಟ್ಬಿಡ ಅಂದು ఆయన ಮೂಜನ್ನು ಮೂಜಿ ಸಾದಿ ಗುಡ್ಡ ಅಂತ ಕೊಡ್ತಿದ್ನು ಅಲ್ಲ ತೆಗಿಲಿಟ್ಟು ಮಾತ್ರ ಅಲ್ಪೋಡು ಪಲ್ತರ ಜೋಕ್ಲಿಗ್ಲೆಡ್ಡೆ ಎಂಕಲ ದುಂಬು ತಾಕಲ ಕ್ರಮಕ್ಕೂಲೆಡ್ಡೆ ದಾಂಟ ದುಂಬು ತಾಕಲು ಮಾಲ್ತ ಒಂತೆರಿಗೆ ಇತ್ತ ತಾಕಲು ಮಾಲ್ತಾನೆ ಎಡ್ಡೆನೆ ಅನ್ಪುಣತೆ ಬುಡ್ಚಿದ ಒಂಟಿಲ್ಲ ತೇನು ಅಂಚೆನೆ ತೇನು ಬುಡ್ತು ಅಂತ ಎಂಕ ಈ ಪುದರ್ ಬರಿ ಇರ್ತಂಟ ಅಪ್ಪ ಅಂಟ ಅವು ಎಡ್ಡೆ ಪಾತಾರತ್ತ ಜೋ ನಾನು ದುಂಬು ತಾಕಲಿ ಎಡ್ಡೆ ಇಲ್ಲಡೆ ಕೊಡ್ತು ಅಗ್ಲಿಟ ಒಂಜಿ ಪಾತ್ರ ನಾವು ಇವತ್ತು ಖುಷಿ ಆಗ್ಬಿಡು ಅವ್ನು ಪಾತ್ರ ಎಡ್ಡೆ ಅದಕ್ಕೆ ಬಡದು ಮಾಲ್ಪುಡನೇ ಅನ್ಪುಣೇನು ಬೋಡೆ ನಂಗೆ ಅವು ನಂಗೆ ಬೂಡ್ಚಿನ ಮಲ್ಪರವಲ್ಲಿ ಬೋಡೇವು ನಂಗೆ ಅಪ್ಪ ಅಕ್ಲ ಒಂಜಿ ಇದು ಡಾಕ್ಟರ್ ಬಣ್ಣ ಇವತ್ತು ಒಂಜಿ ಪಾತ್ರ ಬಂಡೆ ಅವು ಆರು ಹಿರಿಯಾಕ್ಲು ಮಾಲ್ತಾನೆ ತಾರಲ್ಲ ಮಾಲ್ತಾನ ಅಂಚನೆ ಹಿರಿಯಾಕ್ಲು ಮಾಲ್ತಾನೆ ನಾವು ಮಾಲ್ತಾನೆ ಬೋಡು ಇಂಜತ್ರ ಒಂತೆಣ್ಣ ಮಾಲ್ತಾನೆ ಬೋಡು ಅವು ಒಂದು ಪೊರ್ಲು ಆಯ್ತಾ ವಿಷಯ ಸರಿ ಆಯ್ತಾ ಅದೇ ರೀತಿ ಈಗ ಕೊಡ್ತು ಮಾಲ್ಪುಡದೇ ಇಲ್ಲ ಅನ್ಪುಣ ಮಲ್ಪರ ಬೆಲ್ಲಿ ನೋಡ್ತೀವಿ ಜೋಕುಟ್ಟ ಅನ್ಪುಣ ಎಡ್ಡೆ ರೀತಿ ಅನ್ಪುಣ ಮಾಲ್ಪುಳಿ ಜೋಕಲೆ ನಿಕ್ಲು ಕಲ್ಪುಳಿ ಪೋಳಿ ಎನ್ನೊಟ್ಟಿಗೇನೆ ಬೆಲ್ಲಿಂದ ಉಂಟುಲೆ ಸಾದಿ ಗೊತ್ತು ಬಿಡ್ತಾ ಏನು ಮಾಡಿ ಸಾಧ್ಯ ಏನು ಅಮ್ಮನೊಟ್ಟಿಗೆ ಏನು ಪೋಯಿಂಡಂತೆ ಹೆಂಗೆ ಸಾದಿ ಗೊತ್ತು ನನಗೆ ಗೊತ್ತಿದ್ದಿ ಅಂತ